ತುಳುನಾಡಿನ ದೈವ ದೇವಸ್ಥಾನಗಳಲ್ಲಿ ಬಹಳ ವೈಭವದಿಂದ ಬ್ರಹ್ಮಕಲಶೋತ್ಸವವನ್ನು ನಡೆಸುತ್ತೇವೆ. ಆದರೆ ಜೊತೆಗೆ ನಮ್ಮ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವ ಕೆಲಸ ಆಗಬೇಕು ಎಂದು ಮಾಣಿಲ ಮೋಹನ್ ದಾಸ್ ಸ್ವಾಮೀಜಿ ಹೇಳಿದರು. ಅವರು ಕಟೀಲು ದೇವಳದ ಸರಸ್ವತಿ ಸದನದಲ್ಲಿ ಕಟೀಲು ಬ್ರಹ್ಮಕಲಶೋತ್ಸವದ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿ, ಬ್ರಹ್ಮಕಲಶೋತ್ಸವದ ಮೂಲಕ ಹಿಂದೂ ಸಮಾಜದ ಆಶಯಗಳು ನಮ್ಮ ಮುಂದಿನ ಪೀಳಿಗೆಗೆ ತಲುಪುವಂತಾಗಬೇಕು ಎಂದರು. ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಈ ಹಿಂದೆ ಕಟೀಲಿನಲ್ಲಿ ನಡೆದಂತಹ ಬ್ರಹ್ಮಕಲಶೋತ್ಸವ ಸಮಯಾವಕಾಶದ ಕೊರತೆ ಇದ್ರೂ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ, ಅಲ್ಲದೆ ಮಾದರಿಯಾಗಿತ್ತು. ಜಿಲ್ಲೆ ಮಾತ್ರವಲ್ಲದೆ ರಾಜ್ಯ ಮಟ್ಟದಲ್ಲಿಯೂ ಸುದ್ದಿಯಾಗಿತ್ತು. ಈ ಬಾರಿ ಸರಿಯಾದ ರೂಪುರೇಷೆಗಳನ್ನು ತಯಾರಿಸಿ 28 ವಿವಿಧ ಸಮಿತಿಗಳ ಮೂಲಕ ಬ್ರಹ್ಮಕಲಶೋತ್ಸವದ ಯಶಸ್ಸಿಗೆ ಶ್ರಮಿಸಲಾಗುವುದು ಎಂದರು. ಶಾಸಕ ಓಮನತ್ತ ಕೋಟ್ಯನ್ ಮಾತನಾಡಿ, ಈ ಹಿಂದೆ ಕಟೀಲಿನಲ್ಲಿ ನಡೆದ ಬ್ರಹ್ಮಕಲಶೋತ್ಸವದಲ್ಲಿ ನನ್ನ ಕೈಲಾದ ಕೆಲಸವನ್ನ ಮಾಡಿದ್ದೇನೆ. ದೇವಳಕ್ಕೆ ಬರುವಂತಹ ರಸ್ತೆ ಮತ್ತಿತರ ಅನೇಕ ಕೆಲಸ ಕಾರ್ಯಗಳು ನಡೆಯಬೇಕಾಗಿದ್ದು ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಅದನ್ನ ಕಾರ್ಯರೂಪಕ್ಕೆ ತರಲಾಗುವುದು ಎಂದರು. ಈ ಸಂದರ್ಭ ಬ್ರಹ್ಮಕಲಶೋತ್ಸವ ಸಮಿತಿಗಳನ್ನ ಘೋಷಣೆ ಮಾಡಲಾಯಿತು. ಅಧ್ಯಕ್ಷರಾಗಿ ಸಂಸದ ನಳಿನ್ ಕುಮಾರ್ ಕಟೀಲ್, ಗೌರವಾಧ್ಯಕ್ಷರಾಗಿ ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಮತ್ತು ಮುಲ್ಕಿ ಮೂಡಬಿದ್ರೆ ಶಾಸಕ ಓಮನತ್ತ ಕೋಟ್ಯನವರನ್ನ ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ದೇವಳದ ಮುಕ್ತೇಸರಾದ ವಾಸುದೇವ ಅಸ್ರನ್ನ, ಸುಧೀರ್ ಶೆಟ್ಟಿ, ಕೊಡೆತ್ತೂರು ಗುತ್ತು, ಕೃಷ್ಣರಾಜ ತಂತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಾರಿ ಪೊರ್ಲುಡಾಪು, ಬಾರಿ ವೈಭವಡಾಪು, ಬಾರಿ ಸಂಭ್ರಮಡಾಪು ಆಂಡ ಬ್ರಹ್ಮಕಲಶದ ಪಕ್ಕ ನಮಗೆ ದಾದ ಸಂದೇಶ ಪಂಪುಲೇನು ನಮ್ಮ ಯೋಚನೆ ಅನ್ಬೋದು. ಈಗ ಕಾಲಸ್ಥಿತಿ ನಮ್ಮ ಧಾರ್ಮಿಕ ಮೌಲ್ಯಗಳು, ಮಂಗಳ ಕಾರ್ಯಕ್ರಮಗಳು, ಬೇರೆ ಬೇರೆ ಆಚಾರಗಳು ನಮ್ಮ ಮನತಂದು ನಮ್ಮ ಜೋಗ್ಯದ ತಿರುಪಾಡು ಅಂತ ನಮ್ಮ ಮಾತಿದೆ. ಇನ್ನೊಂದು 20-22 ವರ್ಷಗಳು, 21 ವರ್ಷಗಳ ನಂತರ ಆಗಿದೆ. ಹೇಗೆ ಮಾಡೋದು, ಏನು ಮಾಡೋದು ಎಲ್ಲರೂ ಹೊಸಬರಿದ್ರು, ಅನುಭವದ ಕೊರತೆ. ಆದರೆ ದೇವರ ಆಶೀರ್ವಾದದಿಂದ ಆ ಸಂದರ್ಭದಲ್ಲಿ ದೇಶದಲ್ಲಿ, ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವ್ಯವಸ್ಥಿತ ಬ್ರಹ್ಮಕಲಶ ಎಲ್ಲಿ ಆಯ್ತು ಹೇಳಿದ್ರೆ ಅದು ಕಟೀಲಲ್ಲಿ ಆಯಿತು. ವ್ಯವಸ್ಥಿತ ಬ್ರಹ್ಮಕಲಶ ಆಯಿತು, ಎಲ್ಲರೂ ಸಹಕಾರದಿಂದ ಆಯಿತು. ಯಾಕೆಂದ್ರೆ ಉಲ್ಲೇಖ ಮಾಡಿದ ಹೇಳಿದ್ರೆ ಆವತ್ತಿನ ಬ್ರಹ್ಮಕಲಶ ನಮ್ಮ ಜಿಲ್ಲೆ ಎಲ್ಲ ಬ್ರಹ್ಮಕಲಶಗಳಿಗೆ ಮಾದರಿ ಆಯಿತು. ಆ ನಂತರ ಬದಲಾವಣೆಗಳಾಯಿತು. ಬ್ರಹ್ಮಕಲಶ ಹೇಗೆ ಮಾಡಬೇಕು, ಸಮಿತಿಗಳು ಹೇಗಿರಬೇಕು ಅಂತ ಹೇಳಿದ್ರೆ ಅದು ಕಟೀಲು ಮಾದರಿ ಆಯಿತು. ಹಾಗಾಗಿ ನನಗೆ ಅನಿಸಿದ್ರೆ ಈಗ 12 ವರ್ಷಗಳ ಸುದೀರ್ಘ ಪಯಣದಲ್ಲಿ ನಾವು ಕಟೀಲಲ್ಲಿ ಮಾಡಿರುವ ಮಾದರಿಯ ಪ್ರಕಾರ ಜಿಲ್ಲೆಯ ಎಲ್ಲ ಬ್ರಹ್ಮಕಲಶಗಳು ನಡೀತಾ ಇದ್ದಾರೆ. ಈ ವರ್ಷ ಇನ್ನೊಂದು ರೂಟ್ ಅಂತ ಹೇಳಿದ್ರು, ಕಟೀಲಿನ ಬ್ರಹ್ಮಕಲಶ ಬದಲಾವಣೆ ಮಾಡಿದೆ ಅಂತ ಆಗಬೇಕು. ಹಾಗಾಗಿ ಒಂದಷ್ಟು ವ್ಯವಸ್ಥಿತವಾಗಿ ಆಗಬೇಕು ಅಂತ ಕಾರಣಕ್ಕೋಸ್ಕರ ನಾವು ಪ್ರಯತ್ನ ಮಾಡೋಣ. ಇಲ್ಲಿನ ಭಕ್ತರ ಪಾಲಿಗೆ ಒದಗಿ ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಕಳೆದ 12 ವರ್ಷಗಳ ಮೊದಲು ಇಲ್ಲಿ ನಡೆದಂಥ ಬ್ರಹ್ಮಕಲಶೋತ್ಸವಕ್ಕೆ ನಾನು ಒಬ್ಬ ಪ್ರಾಮಾಣಿಕ ಭಕ್ತನಾಗಿ ದೇವಿಯ ಸನ್ನಿಧಾನದಲ್ಲಿ ಬಂದು ನನ್ನ ಕೈಯಲ್ಲಿ ಆದಂಥ ಕೆಲಸ ಕಾರ್ಯಗಳನ್ನು ಇಲ್ಲಿ ಕೆಲವು ದಿನಗಳ ಕಾಲ ಸೇವೆಯನ್ನು ಮಾಡಿದ್ದೇನೆ. ಬಹುಶಃ ಬ್ರಹ್ಮಕಲಶೋತ್ಸವ ದೇವರಿಗೆ 12 ವರ್ಷಗಳಿಗೊಮ್ಮೆ ನಡೆಯುವಂತಹದ್ದಾದರೂ ಬಹುಶಃ ಭಕ್ತಾದಿಗಳಿಗೆ ಇದೊಂದು ಜೀವನದಲ್ಲಿ ಅವಿಸ್ಮರಣೀಯ ಸಂದರ್ಭ. ಅದನ್ನು ನಮ್ಮ ಕಣ್ಣಲ್ಲಿ ನೋಡಿ ನಮ್ಮ ಪಾಪ, ನಮ್ಮ ಕರ್ಮಗಳನ್ನು ಅದನ್ನು ವಿಮುಕ್ತಗೊಳಿಸಲಿಕ್ಕೆ ಒಂದು ಅವಕಾಶ ತಾಯಿ ಕೊಟ್ಟಿದ್ದಾರೆ ಅಂತ